ಕುಂಜೇಶ್ವರ ವಿದ್ಯಾವರ್ಧಕ ಸಭಾ ರಿಜಿಸ್ಟರ್ಡ್ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಆಶ್ರಯದಲ್ಲಿ 2 ದಿನಗಳ ಕಾಲ ಮೈಸೂರು ವಿಭಾಗ ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಬಹಳ ಸುಸೂತ್ರವಾಗಿ ಮೊದಲ ದಿನದ ಪಂದ್ಯಾಟಗಳು, ಉದ್ಘಾಟನಾ ಕಾರ್ಯಕ್ರಮ, ಅಭಿನಂದನಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ. ನಾಳೆಯ ದಿನದ ಕಾರ್ಯಕ್ರಮವು ಕೂಡ ಯಶಸ್ವಿಯಾಗಿ ನಡೀತದೆ ಎನ್ನುವಂತ ವಿಶ್ವಾಸ ನಮ್ಮಲ್ಲಿದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಮತ್ತೆ ನಾಳೆ ನಮ್ಮ ಜೊತೆಗೆ ಸೇರಿಕೊಳ್ಳಬೇಕು, ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಆಯೋಜಕರ ಪರವಾಗಿ ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನೇನೋ ಒಂದು 5 ನಿಮಿಷದಲ್ಲಿ ಆರಂಭ ಆಗ್ತದೆ. ನಿರಂತರ 2 ಗಂಟೆ 40 ನಿಮಿಷದ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. Hello, check, hello. Check, hello, check, hello. Check, hello, check, hello. Check, hello, check, hello. Check, hello. ಹಲೋ ಹಲೋ ಈ ಪಂದ್ಯಾಟದ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲ ಕ್ರೀಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾರ್ಯಕ್ರಮದ ನಡುವೆ ಬಿಡುವಾದಾಗ ತಾವು ಭೋಜನವನ್ನು ಸ್ವೀಕರಿಸಬಹುದು. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್ ಕೇಳಿರಣ್ಣು ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ, ಕೇಳಿರಣ್ಣೋ ಕೇಳಿರಕ್ಕೋ ರೈತ ಬಾಂಧವರೇ, ರೈತ ಬಂಧುಗಳೇ. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. ಕೃಷಿಕರ ಮಿತ್ರ ನಮ್ಮ SRK ಲ್ಯಾಡರ್, ಕೃಷಿಗೊಂದು ಸೂತ್ರ ನಮ್ಮ SRK ಲ್ಯಾಡರ್. SRK ಲ್ಯಾಡರ್ಸ್, ಮುಕ್ರಂಪಾಡಿ, ಪುತ್ತೂರು, ದಕ್ಷಿಣ ಕನ್ನಡ. Good morning, everyone. Welcome to our presentation. Today, I am excited to introduce you to the MEPSTRA Group. Our theme is local business with global reach. We'll take a quick look at our headquarters in Hyderabad, India,
and our presence in the USA through our Illinois office. Over the next few slides, we'll explore our services, our vision, and how we're making a global impact from our local roots. ಬಂಧುಗಳೇ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾತ್ ಭವೇಗರಿಯಸಿ ಅನ್ನೋ ಮಾತಿದೆ. ಹೆತ್ತ ತಾಯಿ ಹೊತ್ತ ತಾಯಿ ನಾಡು ಇವೆರಡೂ ಕೂಡ ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನುವಂಥದ್ದು. ಇಂತಹ ಸ್ವರ್ಗ ಸಮನಾದಂತಹ ನಮ್ಮ ನೆಲದ ಅದೆಷ್ಟೋ ಕಲಾ ಪ್ರಕಾರಗಳಿವೆ, ಸಂಸ್ಕೃತಿಗಳಿವೆ. ಇದೆಲ್ಲವನ್ನು ಕೂಡ ವೇದಿಕೆಯ ಮೇಲೆ ಬಿಂಬಿಸುವಂತಹ ವಿಭಿನ್ನವಾದಂತಹ ಕಾರ್ಯಕ್ರಮವೇ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಈ ದಿನದ ವೈಭವದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿಕ್ಕಿರುವಂತಹ ತಮ್ಮೆಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬಂಧುಗಳೇ, 3 ಮಹಾಸಮುದ್ರಗಳು, 106 ಭಾಷೆಗಳು, ಅಗಣಿತ ಪಂಥಗಳು, ಬಗೆ ಬಗೆಯ ಜೀವನ ವಿಧಾನಗಳು, ಇವೆಲ್ಲಕ್ಕೂ ಮಿಗಿಲಾದ ಅನನ್ಯ ಸಂಸ್ಕೃತಿಗಳು. ಇದು ನಮ್ಮ ಹೆಮ್ಮೆಯ ಭಾರತ ದೇಶ. ಈ ನಮ್ಮ ದೇಶದ 8 ಶಾಸ್ತ್ರೀಯ ನೃತ್ಯ ಕಲೆಗಳಲ್ಲಿ ಭರತನಾಟ್ಯಕ್ಕೆ ತಾಯಿ ಸ್ಥಾನವನ್ನ ಪಡೆದಿರುವಂತಹ ಭರತನಾಟ್ಯವನ್ನ ಇದೀಗ ವೇದಿಕೆಯ ಮೇಲೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ನವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜೊತೆ ಸೇರ್ಕೊಂಡಿದ್ದೇವೆ. ಇಂತಹ ನವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ನವದುರ್ಗೆಯರ ಆರಾಧನೆಯನ್ನ ಮಾಡ್ಕೊಳ್ತೇವೆ. ಅಂತಹ ನವದುರ್ಗೆಯರನ್ನ ಭರತನಾಟ್ಯದ ಮೂಲಕ ವೇದಿಕೆಯ ಮೇಲೆ ಕಣ್ತುಂಬಿಕೊಳ್ಳುವಂತಹ ಹೊತ್ತು ವಿದ್ವಾನ್ ದೀಪಕ್ ಕುಮಾರ್ ಪುತ್ತೂರು ಇವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಭರತನಾಟ್ಯ ನವದುರ್ಗೆಯರು ಇದೀಗ. नवदुर्गायै नमः। नवदुर्गायै नमः। नवदुर्गायै नमः। यशस्विनी वन्दे वाञ्छित
पद्माभ्यां कूष्माण्ड शुभदास्तु मे सुरासम्पूर्ण कलशं रुधिराप्लुतमेव च दधाना हस्तपद्माभ्यां कूष्माण्ड शुभदास्तु मे सगरि मा गरि सप रे म पनि पनि रे गारि नि प म गरि सगरि मा गरि सप रे म पनि पनि रे गारि नि प म गरि नि सगरि मा पनि 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 रे मा रे स नि बरि स नि प म गरि म पनि स सिंहासनगता नित्यं पद्माश्रितकरद्वयं शुभदास्तु सदा देवी स्कन्दमाता यशस्विनी सिंहासनगता नित्यं पद्माश्रितकरद्वयं शुभदास्तु सदा देवी स्कन्दमाता यशस्विनी चन्द्रहासोज्ज्वलकर शार्दूल परवाहन कात्यायनी शुभं दद्यात् देवी दानवघातिनी चन्द्रहासोज्ज्वलकर शार्दूल परवाहन कात्यायनी शुभं दद्यात् देवी दानवघातिनी
नग्नघरा स्थिता गोष्ठी कर्णिका कर्णि तैलात्यक्तशरीरिणि वामपादोल्लसल्लोह लता कण्टकभूषणा वर्धन ऊर्ध्वध्वजा कृष्णा कालरात्रि भयङ्करी भयङ्करी समारूढ श्वेताम्बरधरा शुचिः महागौरी शुभं दद्या महादेव प्रमोदता श्वेते वृषे समारूढ श्वेताम्बरधरा शुचिः सिद्धगन्धर्व यक्षाद्यैर सुरैः अमरैरपि सेव्यमाना सदा भूयात् सिद्धिदा सिद्धिदायिनी सिद्धिदा सिद्धिदायिनी सिद्धिदा सिद्धिदायिनी ॐ
ಹೊಟ್ಟೆರಾಯನ ನಿತ್ಯದ ಅಟ್ಟಹಾಸವು ಈ ಬಾಳು, ದೃಷ್ಟದನಿಯುಳಿಗಕ್ಕೆ ಸೊಟ್ಟು ಮೈಬಾಗು. ಹಿಟ್ಟಿಗಗಲಿದ ಬಾಯಿ, ಬಟ್ಟೆಗೊಡ್ಡಿದ ಕೈ, ಇಷ್ಟೇ ನಮ್ಮೆಲ್ಲ ಬದುಕು ಮಂಕುತಿಮ್ಮ. ಇಂತಹ ಚಿಕ್ಕದಾದ ಬದುಕಿನಲ್ಲಿ ಚೊಕ್ಕದಾಗಿ ಮೂಡಿ ಬಂದಂಥದ್ದು ಜನಪದ ಸಾಹಿತ್ಯ. ಜನಪದೀಯ ನೃತ್ಯವೊಂದನ್ನ ಈ ವೇದಿಕೆಯ ಮೇಲೆ ನಿಮಗಾಗಿ ಉಣಬಡಿಸ್ತಾ ಇದ್ದೇವೆ. ಕುರುಬ ಜನಾಂಗ, ಸಿದ್ಧಿ ಜನಾಂಗ, ಹೀಗೆ ಹಲವಾರು ಜನಾಂಗಗಳ ಹೆಸರನ್ನ ತಾವೆಲ್ಲರೂ ಕೂಡ ಕೇಳಿರಬಹುದು. ಇಂತಹ ಜನಾಂಗಗಳಲ್ಲಿ ಬಂಜಾರ ಜನಾಂಗದವರು ಕೂಡ ಒಂದು. ಈ ಜನಾಂಗದವರು ಮೂಲತಃ ಆಂಧ್ರ ಪ್ರದೇಶದವರಾಗಿದ್ರೂ ಕೂಡ ಅಲೆಮಾರಿಗಳಾಗಿರುವಂತಹ ಕಾರಣ ಬೇರೆ ಬೇರೆ ರಾಜ್ಯ ಪ್ರದೇಶಗಳಲ್ಲಿ ಹರಡ್ಕೊಂಡಿದ್ದಾರೆ. ಈ ಜನಾಂಗದವರು ತಮ್ಮ ತಲೆಯ ಮೇಲೆ ಒಂದರ ಮೇಲೊಂದರಂತೆ ಮಡಕೆಗಳನ್ನ ಇಟ್ಟು ಕೈಯಲ್ಲಿ ಕೋಲನ್ನ ಹಿಡಿದುಕೊಂಡು ನರ್ತಿಸುವ ಶುದ್ಧ ಜನಪದ ಸೊಗಡಿನ ನೃತ್ಯವೇ ಬಂಜಾರ ನೃತ್ಯ. ಇದೀಗ ನಿಮಗಾಗಿ. लाडी लेडी बाये गुंगुरु गुंगुरु बाये हैवा लक्ष्मी चोरी దత్తయ్యం లంబాడు లంగాడు మేము ఏ బాపు బంజారు దాయం దత్తయ్యం లంబాడి వాడియా కూనియం ఏ బాపు బంజారచ్చా సూర్యునికే కందులం మేము ఎన్నేలాకే వన్నెలం సూర్యునికే కన్నులం మేము ఎన్నేలాకే వన్నెలం అందాల లంగేసినాం మేము అద్దాల ముసుగేసినాం అందాల లంగేసినాం మేము అద్దాల ముసుగేసినాం ముక్కేర పెట్టినాం గమ్మాలు పెట్టినాం అందాల లంబాడి ఏసాలు కట్టినాం ముక్కేర పెట్టినాం గమ్మాలు పెట్టినాం అందాల లంబాడి ఏసాలు కట్టినాం
గాజుల వయ్యారులం మేము గజ్జల సింగారులం గాజుల వయ్యారులం మేము గజ్జల సింగారులం దయ్యం దత్తయ్యం తెయ్యం దత్తయ్యం లంబాడులం గాజు మేము ఏ బాపు బంజారులం దాయం దత్తయ్యం తాయం దత్తయ్యం లంబాడి వాడియా పూనియం ఏ బాపు బంజారచ్చా పంచాచెను వేసుకుంటాం ఓరన్నా పసిడి రాసులు తీసుకుంటాం పంచాచెను వేసుకుంటాం ఓరన్నా పసిడి రాసులు తీసుకుంటాం రంపుడు జొన్నాలతోటి ఓరన్న జొన్న పువ్వా వండుకుంటాం రంపుడు జొన్నాలతోటి ఓరన్న జొన్న పువ్వా వండుకుంటాం పుట్టాతేనే తెచ్చి జొన్న రొట్టెలు తింటూ రోజు పసందుగా ఆటలాడుకుంటాం పుట్టాతేనే తెచ్చి జొన్న రొట్టెలు తింటూ రోజు పసందుగా ఆటలాడుకుంటాం లంబాడులం గాజు మేము ఏ బాపు బంజారులం దాయం దత్తయ్యం తాయం దత్తయ్యం లంబాడి వాడియా పూనియం ఏ బాపు బంజారచ్చా భూమి తల్లి సల్లంగుండా మా మంచి తండాలే మాకు అండా భూమి తల్లి సల్లంగుండా మా మంచి తండాలే మాకు అండా పానాలైనా వదులుకుంటాం ఓరన్న మానాలుగా పాడుకుంటాం పానాలైనా వదులుకుంటాం ఓరన్న మానాలుగా పాడుకుంటాం పస్తువులైనా ఉంటాం పరువు నిలుపుకుంటాం మదములన్నీ కలిపి మదిలో నిలుపుకుంటాం వస్తువులైనా ఉంటాం పరువు నిలుపుకుంటాం మదములన్నీ కలిపి మదిలో నిలుపుకుంటాం కాదు లంబాడులం ఓరన్న సూడు బంజారులం కాదు లంబాడులం ఓరన్న సూడు బంజారులం దయ్యం దత్తయ్యం దయ్యం దత్తయ్యం లంబాడులం గారు మేము ఏ బాపు బంజారులం రాయం దత్తయ్యం తాయం దత్తయ్యం లంబాడి వాడియా పూనియం ఏ బాపు బంజారచ్చా వారే 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 వారే
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಕತೆ ನಮ್ಮೆಲ್ಲರಿಗೂ ಕೂಡ ತಿಳಿದಿರಬಹುದು. ಪಟ್ಟಕ್ಕೇರಬೇಕಾದಂತಹ ಶ್ರೀರಾಮ ಮಂಥರೆಯ ಕುತಂತ್ರದಿಂದಾಗಿ ವನವಾಸಕ್ಕೆ ತೆರಳುವಂತಾಗುತ್ತೆ. ಒಂದು ಕಡೆಯಲ್ಲಿ ಶ್ರೀರಾಮ ವನವಾಸದ ಜೀವನವನ್ನ ನಡೆಸ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಅಯೋಧ್ಯೆಯಲ್ಲಿ ರಾಮನ ಸಹೋದರ ಭರತ ರಾಮನ ನೆನಪಿನಲ್ಲಿ ರಾಮನ ಪಾದುಕೆಗಳನ್ನ ಪೀಠದ ಮೇಲೆ ಇಟ್ಟು ರಾಜ್ಯಾಡಳಿತವನ್ನ ನಡೆಸ್ತಾ ಇದ್ದ. ವನವಾಸದಲ್ಲಿ ಇದ್ದಂತಹ ಶ್ರೀರಾಮ ರಾವಣನಂತಹ ಅದೆಷ್ಟೋ ಅಸುರರ ಸಂಹಾರವನ್ನ ಮಾಡಿ ತನ್ನ ವನವಾಸದ ಅವಧಿಯನ್ನ ಪೂರ್ಣಗೊಳಿಸಿ ಹಿಂದಿರುಗಿ ಅಯೋಧ್ಯೆಗೆ ಬರುವಂತ ಹೊತ್ತು. ಇಡೀ ಅಯೋಧ್ಯೆ ಶ್ರೀರಾಮನ ಬರುವಿಕೆಗಾಗಿ ಕಾಯ್ತಾ ಇತ್ತು. ಶ್ರೀರಾಮನ ಪಟ್ಟಾಭಿಷೇಕವಾಗಿ ಅಣಿಯಾಗಿತ್ತು. ಇಂತಹ ಪಟ್ಟಾಭಿಷೇಕದ ಅದ್ಭುತ ಕ್ಷಣವನ್ನ ಯಕ್ಷ ಪ್ರಯೋಗದ ಮೂಲಕ ಇದೀಗ ವೇದಿಕೆಯ ಮೇಲೆ ಕಣ್ತುಂಬಿಕೊಳ್ಳುವಂತಹ ಹೊತ್ತು. ಮಂಟಪ ಪ್ರಭಾಕರ ಉಪಾಧ್ಯಾಯ ಇವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಬಡಗುತಿಟ್ಟಿನ ಯಕ್ಷ ಪ್ರಯೋಗ ಶ್ರೀರಾಮ ಪಟ್ಟಾಭಿಷೇಕ. ರಾಮನ ಕಥೆಯದು ಕೇಳುತ್ತಿದೆ, ನೇಮದ ಗತಿಯದು ಕಾಣುತ್ತಿದೆ. ನಿಜ ಸೀತೆಯ ಸಾಂಗತ್ಯ, ಪ್ರೇಮದ ಸೋದರ ಸಂಸ್ಕೃತ್ಯ. ರಾಮಗೆ ನಲುಪಟ ರಘುಕುಲ ಸೋಮಗೆ ಜಯವೆನುತ, ರಘುಕುಲ ಸೋಮಗೆ ಜಯವೆನುತ. ರಾಮನ ಕಥೆಯದು ಕೇಳುತ್ತಿದೆ, ನೇಮದ ಗತಿಯದು ಕಾಣುತ್ತಿದೆ. ಭೂಮಿಗೆ ಸೀತೆಯ ಸಾಂಗತ್ಯ, ಪ್ರೇಮದ ಸೋದರ ಸಂಸ್ಕೃತ್ಯ. ರಾಮಗೆ ನಲುಪಟ ರಾಮಗೆ ನಲುಪಟ ರಘುಕುಲ ಸೋಮಗೆ ಜಯವೆನುತ. ರಾಮಗೆ ನಲುಪಟ ರಘುಕುಲ ಸೋಮಗೆ ಜಯವೆನುತ. ಸೀಮೆಯ ಮೀರಿತು ಪರಿಜನ ದೋಷ, ಸುಮಮಾಲಯ ಸಿಂಗರ ಪರಿವೇಶ, ಸುಮಮಾಲಯ ಸಿಂಗರ ಪರಿವೇಶ. ರಾಮಗೆ ನಲುಪಟ ರಘುಕುಲ ಸೋಮಗೆ ಜಯವೆನುತ. 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 ರಘುಕುಲ ಸೋಮಗೆ ಜಯವೆನುತ. ರಘುಕುಲ ಸೋಮಗೆ ಜಯವೆನುತ. ಮಂಥರೆ ವರದಳ್ಳು ತಂತ್ರ, ಮಂಥರೆ ವರೆದಳ್ಳು ತಂತ್ರ, ಮಂಥರೆ ವರೆದಳ್ಳು ತಂತ್ರ, ತಂತ್ರ 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 ತಂತ್ರ. ಮಂಥರೆ ವರೆದಳ್ಳು ತಂತ್ರ, ಮಂಥನವಾಯ್ತು ಅರಮನೆಯಂತ. ತಂತ್ರ ತಂತ್ರ ತಂತ್ರ. ಬಂಧವು ರಾಮಗೆ ವನವಾಸ, ಪಂಥವು ರಾಮಗೆ ವನವಾಸ.
ಸಹಿತ ಅಡವಿಗೆ ಜಾನಕಿ ಅನುಜನು ಸಹಿತ ನುಡಿಸಿದ ಕುಹನ ಸಂತೈಸಿ ನುಡಿಸಿದ ಕುಹನ ಸಂತೈಸಿ ನುಡಿಸಿದ ಕುಹನ ಸಂತೈಸಿ ನುಡಿಸಿದ ಕುಹನ ಸಂತೈಸಿ ಗಂಗಾ ಗಡಿಯನು ದಾಟಿದ ಸಹಸಿ ಗಂಗಾ ಗಡಿಯನು ದಾಟಿದ ಸಹಸಿ ನಡೆದನು ರಾಮ ನಡೆದನು ರಾಮ ನಡೆದನು ಬಂದ ಭರತ ಬಂದ ಭರತ ತಂದೆಯ ಮರಣ ವಾರ್ತೆ ಸಹಿತ ತಂದೆಯ ಮರಣ ವಾರ್ತೆ ಸಹಿತ ಕಂದದಿ ಭರತಗೆ ಅಂದದ ಹಾವುಗೆ ಸಲ್ಲಿಸಿ ರಾಮನು ಮುಂದೈ ತರಲು ಪಂಚವಟಿಯ ಕಾನನ ತೊಳಿರ್ತಳ ಶೂರ್ಪನಿಗೆ ಕುಲಗೇಡಿ ಆ ಪಂಚವಟಿಯ ಕಾನದಳು ಶೂರ್ಪನಖೆಯೋ ಘೋರತನವೇ ಬರಲ ಕಟ್ಟಿಸದು ಆರೆಲೋ ಮನುಜ ಆರೆಲೋ 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 ಮನುಜ ವನ್ನದೊಳ್ಳಿಪ್ಪ ಆರೆಲೋ ಮನುಜ ಘೋರ ಕಾರಣದವೇ ಬಲಿದನ್ನು ಲಕ್ಷ್ಮಣಕ್ಕೆ ಮುಗು ಸಹಿತ ಕಳ್ಳ ಕುಲ್ಲೇಶ್ವರಮ್ಮ ಕೂತ ಕಳ್ಳ ಕುಲ್ಲೇಶ್ವರಮ್ಮ ಕೂತ ಕಳ್ಳ ಕುಲ್ಲೇಶ್ವರ ಕೂತ ಸುರನರ ಭುಜಂಗಮ ಭುವನ ದಲ್ಲಣ ರಾವಣೇಶ್ವರ ಮಹಾಪ್ರಭುಗಳಿಗೆ ಚಂದ್ರಹಾಸ ಖಡ್ಗದರ ಸುವರ್ಣ ಲಂಕಾಧೀಶ ರಾವಣೇಶ್ವರ ಮಹಾಪ್ರಭುಗಳಿಗೆ ಹೇಮ ತೈದ ಹೇಮ ತೈದ ಹೇಮ ತೈದ ತೈತ ತೈತ ತೈತದ ಕಾಳ
ಆ ಕಳೆದು ನಿಜವನು ಮುನಿಯ ರೂಪದಿ ಕಳೆದು ನಿಜವನು ಮುನಿಯ ರೂಪದಿ ಇಳೆಯ ಮಗಳನ್ನು ಬಂದು ಕಂಡನು ಇಳೆಯ ಮಗಳನ್ನು ಬಂದು ಕಂಡನು ಭವತಿ ಭಿಕ್ಷಾಂ ದೇಹಿ ಭವತಿ ಭಿಕ್ಷಾಂ ದೇಹಿ ಸೆಳೆದು ಸೀತೆಯ ಮಗನು ಸೆಳೆದು ಸೆಳೆದು ಸೀತೆಯ ರಾಮ ರಾಮ ಶ್ರೀರಾಮ ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ಪಾಹಿ ರಘು ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ತ್ರಾಹಿ ಶ್ರೀರಾಮಚಂದಿರನ ಶ್ರೀಲೋಲ ಸುಂದರನ ಶ್ರೀಮನ್ನಾರಾಯಣ ರಾಮ 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 ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥ ಶ್ರೀರಾಮಚಂದಿರನ ಶ್ರೀಲೋಲ ಸುಂದರನ ಶ್ರೀಮನ್ನಾರಾಯಣ ರಾಮ 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 ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಶರಣಂ ಪ್ರಪದ್ಯೆ ಶರಣಂ ಪ್ರಪದ್ಯೆ ಶರಣಂ ಪ್ರಪದ್ಯೆ ಇತ್ತಲು ನದಿಯ ದಾಟಿ ಹನುಮಾ ಇತ್ತಲು ನದಿಯ ದಾಟಿ ಇತ್ತಲು ನದಿಯ ದಾಟಿ ಇತ್ತಲು ನದಿಯ ದಾಟಿ ಹನುಮಾ ಉಂಗುರವೇ ತಾ ಹನುಮ ಉಂಗುರವೇ ತಾ ಹನುಮ ಸಿಂಗರದ ಮಣಿ ಬಡೆದ ಸಿಂಗರದ ಮಣಿ ಬಡೆದ ಅಂಗನ ಜಾನಕಿ ನೇಮವ ಧರಿಸಿ ಭಾಗ್ಯವ ಮಾಡಿದ ರಕ್ಕಸ ತೋಟವಾ ಇಕ್ಕಲು ಬಾಲಕ ಬೆಂಕಿ ಇಕ್ಕಲು ಬಾಲಗೆ
ಇಟ್ಟಂತೆ ಧರಿಸುತ್ತ ರಾಮ ಬಂದನು ಪುರಕ್ಕೆ, ರಾಮ ಬಂದನು ಪುರಕ್ಕೆ, ಭರತನ ದೇವದಂತೆ. ರಾಮ ಕಾಯ್ದು ಪಟ್ಟ ರಾಮ ಕಾಯ್ದು ಪಟ್ಟ ರಘುಕುಲ ಸೋಮಗೆ ಜಯವಿರುತ್ತ. ತಾತ ಗಿಡಗ ತರಗಡೆ ಗಿಡಗ ತೀ ತಾತ ಗಿಡಗ ತರಗಡೆ ಗಿಡಗ ತಾಂ. ಸೀಮೆಯ ಮೀರಿತು ಪರಿಜನ ದೋಷ, ಸುಮವಾಲಯ ಸುಂದರ ಪರಿತೋಷ. ರಾಮ ಕಾಯ್ದು ಪಟ್ಟ ರಘುಕುಲ ಸೋಮಗೆ ಜಯವೆಂತ. ಅಮಗಾಯ್ತು ಪಟ್ಟ ರಘುಕುಲ ಸೋಮಗೆ ಜಯವಿರುತ್ತ. ರಾಮ ಕಾಯ್ತು ಪಟ್ಟ ರಘುಕುಲ ಸೋಮಗೆ ಜಯವಿರುತ್ತ. ರಾಮ ಕಾಯ್ತು ಪಟ್ಟ, ರಾಮ ಕಾಯ್ತು ಪಟ್ಟ ರಘುಕುಲ ಸೋಮಗೆ ಜಯವಿರುತ್ತ. ರಾಮ ಕಾಯ್ತು ಪಟ್ಟ, ರಾಮ ಕಾಯ್ತು ಪಟ್ಟ ರಘುಕುಲ ಸೋಮಗೆ ಜಯವಿರುತ್ತ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ, ಸೀತಾಯ ಪತಯೇ ನಮಃ, ಸೀತಾಯ ಪತಯೇ ನಮಃ. ನಿಮ್ಮ ಜೊತೆ ಕೆಲವೊಂದು ಹೆಮ್ಮೆಯ ಸಂಗತಿಗಳನ್ನ ಹಂಚಿಕೊಳ್ಬೇಕು. ಈ ವೇದಿಕೆಯ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರೋರು ಇವ್ರ್ಯಾರೂ ಕೂಡ ವೃತ್ತಿಪರ ಕಲಾವಿದರಲ್ಲ. ವೃತ್ತಿಪರ ಕಲಾವಿದರ ರೀತಿಯಲ್ಲಿಯೇ ಪರಿಪೂರ್ಣತೆಯ ಪ್ರದರ್ಶನವನ್ನು ನೀಡ್ತಾ ಇರೋರು ಇವರೆಲ್ಲರೂ ಕೂಡ ಮೂಡುಬಿದಿರೆಯ ಆಳ್ವಾಸ್ ವಿದ್ಯಾ ಸಂಸ್ಥೆಯ ವಿದ್ಯಾರ್ಥಿಗಳು ಎನ್ನುವಂಥದ್ದು ಒಂದು ಹೆಮ್ಮೆಯ ವಿಚಾರವಾದ್ರೆ, ಇನ್ನೊಂದು ಈ ನೃತ್ಯ ಕಲೆಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಪೂರ್ವ ತಯಾರಿ, ಅಂದ್ರೆ ಅದು ಮುಖದ ವರ್ಣಿಕೆ ಇರಬಹುದು, ಕೇಶಾಲಂಕಾರ ಇರಬಹುದು, ವಸ್ತ್ರ ವಿನ್ಯಾಸ ಇರಬಹುದು, ಇವೆಲ್ಲವನ್ನೂ ಕೂಡ ಸ್ವತಃ ವಿದ್ಯಾರ್ಥಿಗಳೇ ಸಿದ್ಧಪಡಿಸಿಕೊಳ್ತಾರೆ ಎನ್ನುವಂಥದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ಇಂತಹ ವಿದ್ಯಾರ್ಥಿಗಳು ಸಾದರಪಡಿಸುತ್ತಿರುವ ಕಾರ್ಯಕ್ರಮ ಇದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಬಂಧುಗಳೇ, ಹಳೆಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು, ಹರೆ ತತ್ವ ಹೊಸ ಯುಕ್ತಿ ದೊಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ಕಳೆ ಮೇಳವಿಸೆ, ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಹಳೆಯದರ ಜೊತೆಗೆ ಹೊಸತನ ಸೇರಿಕೊಂಡಾಗ ಬದುಕು ನವನಾವಿನ್ಯತೆಯನ್ನ ಕಾಣೋಕೆ ಸಾಧ್ಯ ಆಗುತ್ತೆ. ಕಲೆಯ ವಿಚಾರದಲ್ಲೂ ಕೂಡ ಅಷ್ಟೇ, ಕಲೆಯ ಮೂಲ ರೂಪಕ್ಕೆ ಧಕ್ಕೆಯಾಗದಂತೆ ಒಂದಷ್ಟು ಬದಲಾವಣೆಗಳನ್ನು ತಂದಾಗ ಮಾತ್ರ ಆ ಕಲೆ ಉಳಿದು ಬೆಳೆಯೋಕೆ ಸಾಧ್ಯ ಆಗುವಂಥದ್ದು. ಇದಕ್ಕೊಂದು ನಿದರ್ಶನ ಮಣಿಪುರದ ಸ್ಟಿಕ್ ಡ್ಯಾನ್ಸ್. ಮಣಿಪುರದ ಸ್ಟಿಕ್ ಡ್ಯಾನ್ಸ್ ಎನ್ನುವಂಥದ್ದು ಮಣಿಪುರದಲ್ಲಿ ಏಕ ವ್ಯಕ್ತಿ ನೃತ್ಯ. ಆದ್ರೆ ನಮ್ಮಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರ ಆಶಯದಂತೆ ಏಕ ವ್ಯಕ್ತಿ ನೃತ್ಯವನ್ನ ಸಮೂಹ ನೃತ್ಯವಾಗಿ ರೂಪುಗೊಳಿಸಲಾಗಿದೆ. ಭಾರತೀಯ ಮಾರ್ಷಲ್ ಆರ್ಟ್ ನ ಒಂದು ಭಾಗವಾದಂತಹ ಮಣಿಪುರದ ಸ್ಟಿಕ್ ಡ್ಯಾನ್ಸ್ ಎಬುಂಬಿ ಇವರ ನಿರ್ದೇಶನದಲ್ಲಿ ಇದೀಗ ನಿಮಗಾಗಿ.
ಮೂರು ಸಾಗರವಿದ್ದರೆ 100 ದೇಗುಲವಿದ್ದರೆ ದೇವಸಾಸಿರರಿದ್ದರೆ ಮಂತ್ರಗಳಿದ್ದರೆ ವೇದಗಳಿದ್ದರೆ ಗಿರಿ ಹಿಮಾಲಯವಿದ್ದರೆ ಏನು ಸಾರ್ಥಕ ಮನೆಯ ಮಕ್ಕಳು ಮಲಗಿ ನಿದ್ರಿಸುತ್ತಿದ್ದರೆ. ಇಡೀ ಜಗತ್ತಿಗೆ ವಸುದೈವ ಕುಟುಂಬಕಂ ಎನ್ನುವ ಪರಿಕಲ್ಪನೆಯನ್ನ ನೀಡಿ ಜಗತ್ತಿಗೆ ಜಗದ್ಗುರು ಆದಂತಹ ರಾಷ್ಟ್ರ ಹೊಂದಿದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ. ಈ ನಮ್ಮ ದೇಶದ ಪ್ರತಿ ಕಣ ಕಣದಲ್ಲೂ ಕೂಡ ಸಂಸ್ಕೃತಿ ಇದೆ, ಸಂಪ್ರದಾಯಗಳಿವೆ, ಕಲಾ ಪ್ರಕಾರಗಳಿವೆ. ಇಷ್ಟೆಲ್ಲ ಇದ್ರೂ ಕೂಡ ಇದರ ಅರಿವು ಯುವ ಜನತೆಗೆ ಇರದೇ ಹೋದರೆ, ನಮ್ಮ ನೆಲದ ಕಲೆಗಳ ಅರಿವು ಯುವ ಜನತೆಯಲ್ಲಿ ಮೂಡಿಸಬೇಕು ಎನ್ನುವಂತಹ ಮಾದಾಸಿಯನ್ನ ಇಟ್ಟುಕೊಂಡವರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಮೋಹನ್ ಆಳ್ವಾಸ್ ಸರ್ ಇವರು. ಇವರ ಕನಸಿನ ಸಾಕಾರ ರೂಪವೇ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಈ ದಿನದ ಈ ವೈಭವದ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಗುಜರಾತಿನ ಕಡೆಗೆ ಸಾಗುವಂತಹ ಹೊತ್ತು ಗರ್ಬಾ ಮತ್ತು ದಾಂಡಿಯ ನೃತ್ಯಗಳು ಗುಜರಾತಿನ ಸಾಂಪ್ರದಾಯಿಕ ನೃತ್ಯಗಳು. ಇಲ್ಲಿನ ಜನರು ನವರಾತ್ರಿಯ ಹಬ್ಬದ ಸಂದರ್ಭದಲ್ಲಿ ದಾಂಡಿಯ ನೃತ್ಯದ ಪ್ರಸ್ತುತಿಯನ್ನ ಮಾಡ್ತಾರೆ. ಈ ದಾಂಡಿಯ ನೃತ್ಯದಲ್ಲಿ ನೃತ್ಯ ಪಟುಗಳು ಕೈಯಲ್ಲಿ ಹಿಡಿದುಕೊಳ್ಳುವಂತಹ ಕೋಲು ಆ ದುರ್ಗೆಯ ಕೈಯಲ್ಲಿರುವಂತಹ ಕತ್ತಿಯನ್ನ ಪ್ರತಿನಿಧಿಸುತ್ತೆ ಎನ್ನುವಂತಹ ನಂಬಿಕೆ ಕೂಡ ಇದೆ. ಬನ್ನಿ ನೋಡೋಣ ಗುಜರಾತಿನ ಗರ್ಬಾ ಮತ್ತು ದಾಂಡಿಯ ನೃತ್ಯ. राधे 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 श्याम राधे 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 श्याम राधे 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 श्याम राधे 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 श्याम मुरली वाला कांजी काला मीरा ना घनश्याम रे वनरावन्ना धेनु चरावे राधा नो तू श्याम रे अधरं मधुरं वदनं मधुरं नृत्यं मधुरं गीतं मधुरं राधे 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 श्याम राधे 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 श्याम राधे 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 श्याम राधे 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 श्याम તે વખતે ગયેલું તાન જગાડ્યા ત્રણે લોકના જાન ભૂલી ગયા નાગસુર નરભાગ. તે વખતે ગયેલું તાન જગાડ્યા ત્રણે લોકના જાન ભૂલી ગયા નાગસુર નરભાન. છૂટી ગયું ધૂર જટીનું ધ્યાન ગોકુળમાં રાસ રમે ભગવાન, ગોકુળમાં રાસ રમે ભગવાન, ગોકુળમાં રાસ રમે ભગવાન, ગોકુળમાં રાસ રમે ભગવાન. બગાડ્યા વાહળીઓના સૂર ભર્યા છે ભાવ બધે ભરપૂર ઉઠાળે ચડ્યા પ્રેમના પૂર. બગાડ્યા વાહળીઓના સૂર ભર્યા છે પ્રેમ બધે ભરપૂર ઉઠાળે ચડ્યા પ્રેમના પૂર. કીધું છે મહારાસનું ગામ ગોકુળમાં રાસ રમે ભગવાન, ગોકુળમાં રાસ રમે ભગવાન, ગોકુળમાં રાસ રમે ભગવાન, ગોકુળમાં રાસ રમે ભગવાન. યમુના કરે અનોખા વાજ કલાધર બધા વગાડે સાત સંદ આ કહે સચારણ રાજ. યમુના કરે અનોખા વાજ કલાધર બધા વગાડે સાત સંદ આ કહે સચારણ રાજ. કૃષ્ણને નમો જોડું હું બાણ ગોકુળમાં રાસ રમે ભગવાન, ગોકુળમાં રાસ રમે ભગવાન, ગોકુળમાં રાસ રમે ભગવાન, ગોકુળમાં રાસ રમે ભગવાન. ગોકુળિયામાં રાસ રમે ભગવાન, ગોકુળિયામાં રાસ રમે ભગવાન, ગોકુળિયામાં રાસ રમે ભગવાન, ગોકુળિયામાં રાસ રમે ભગવાન.
दिदकट दिलांग रड़ी बांग चांद दिदकट दिलांग रड़ी बांग चांद सूणी ने श्याम मारू हयू डोले हे આવ્યો છે સાંભળ્યો રમવાને રાસ આજ વર્ષોની પ્યાસ પછી મારે મોલે હે આછો અજવાસ છે ને શ્યામ મારી પાસ છે તો ઘૂમવું મન મેલીને કાના જોડે હે પૂનમની રાતમાં ને પ્રીતમની સાથમાં રડિયાળી રાત આખી રમવું જોડે રે મારે રડિયાળી રાત આખી રમવું જોડે રે મારે રડિયાળી રાત આખી રમવું જોડે રડિયાળી રાત આખી રમવું જોડે રડિયાળી રાત આખી રમવું જોડે
ಮುಂದಕ್ಕೆ ಈ ವೇದಿಕೆಯ ಮೇಲೆ ನಮ್ಮ ನೆಲದ ಕಲೆ, ಸಾಹಸ ಕಲೆ ಮಲ್ಲಕಂಬವನ್ನ ನೋಡುವಂತ ಹೊತ್ತು. ಬಲಶಾಲಿಯಾದಂತಹ ಭೀಮ ತನ್ನೊಡನೆ ಯಾರೂ ಕೂಡ ಮಲ್ಲಯುದ್ಧವನ್ನ ಮಾಡಲಿಕ್ಕೆ ಸರಿಸಾಟಿ ಇಲ್ಲ ಎನ್ನುವುದನ್ನ ಅರಿತುಕೊಂಡು ಒಂದು ಕಂಬದ ಜೊತೆಗೆ ತನ್ನ ಗುದ್ದಾಟವನ್ನ ಆರಂಭಿಸ್ತಾನೆ. ಕಾಲಕ್ರಮೇಣವಾಗಿ ಅದುವೇ ಮಲ್ಲಕಂಬವಾಯಿತು ಎನ್ನುವಂತಹ ಪ್ರತೀತಿ ಒಂದು ಕಡೆಯಲ್ಲಾದ್ರೆ, ಇನ್ನೊಂದು ಕಡೆಯಲ್ಲಿ ಈ ಗರಡಿ ಮನೆಗಳಲ್ಲಿ ಅಭ್ಯಾಸವನ್ನ ನಡೆಸುವಂತಹ ಕುಸ್ತಿಪಟುಗಳು ಎದುರಾಳಿ ಇಲ್ಲದೆ ಇರುವಂತಹ ಸಮಯದಲ್ಲಿ ಕಮ್ಮದ ಜೊತೆಗೆ ತನ್ನ ದೇಹವನ್ನ ಹುರಿಗೊಳಿಸ್ತಾ ಇದ್ರು, ತನ್ನ ದಿನದ ವ್ಯಾಯಾಮವನ್ನ ಪೂರ್ಣಗೊಳಿಸ್ತಾ ಇದ್ರು. ಹೀಗೆ ಬೆಳೆದು ಬಂದಂತಹ ಮಲ್ಲಕಂಬಕ್ಕೆ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ವಿಶೇಷ ಪ್ರಾಧಾನ್ಯತೆ. ನಮ್ಮ ಮಲ್ಲಕಂಬದ ತಂಡದ ವಿದ್ಯಾರ್ಥಿಗಳ ಸಾಧನೆಯ ಕಿರುನೋಟವನ್ನ ನಿಮ್ಮ ಮುಂದೆ ತೆರೆದಿಡಬೇಕು. ಮಲ್ಲಕಂಬದ ವರ್ಲ್ಡ್ ಚಾಂಪಿಯನ್ಶಿಪ್ ನಡೆಯುತ್ತೆ. ಈ ಒಂದು ಸ್ಪರ್ಧೆಯಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳು ಭಾಗವಹಿಸಿರುತ್ತೆ. ನಮ್ಮ ಭಾರತ ದೇಶದ 6 ಜನರಿದ್ದಂಥ ತಂಡ ಕೂಡ ಈ ಸ್ಪರ್ಧೆಯನ್ನು ನೀಡಿರುತ್ತೆ. ಭಾರತ ದೇಶವನ್ನ ಪ್ರತಿನಿಧಿಸಿದಂತಹ 6 ಜನ ತಂಡದಲ್ಲಿದ್ದಂತಹ ವಿದ್ಯಾರ್ಥಿಗಳಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿದ್ದು ಕೇವಲ ಒಬ್ಬ ವಿದ್ಯಾರ್ಥಿ ಮಾತ್ರ. ಆ ಒಬ್ಬ ವಿದ್ಯಾರ್ಥಿ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಅನ್ನುವಂಥದ್ದು ಹೆಮ್ಮೆಯ ವಿಚಾರ. ಜೊತೆಗೆ ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ನಡೆಯುತ್ತೆ. ಇದರಲ್ಲಿ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ 12 ಜನ ವಿದ್ಯಾರ್ಥಿಗಳ ತಂಡ, ಅಂದ್ರೆ 6 ಜನ ಬಾಲಕರ ತಂಡ ಮತ್ತು 6 ಜನ ಬಾಲಕಿಯರ ತಂಡ, 12 ಜನರ ತಂಡ ಸ್ಪರ್ಧೆಯನ್ನು ನೀಡಿರುತ್ತೆ. ಆ 12 ಜನರಲ್ಲಿ 12 ಜನ ವಿದ್ಯಾರ್ಥಿಗಳು ಕೂಡ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಎನ್ನುವಂಥದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ಜೊತೆಗೆ 6 ಜನ ವಿದ್ಯಾರ್ಥಿಗಳು ನವೆಂಬರ್ 6ನೇ ತಾರೀಕು ರಾಜಸ್ಥಾನದಲ್ಲಿ ನಡೆಯಲಿಕ್ಕಿರುವಂತಹ ಖೇಲೋ ಇಂಡಿಯಾ ಸ್ಪರ್ಧೆಗೆ ಆಯ್ಕೆಯಾಗಿರುವಂಥದ್ದು ಮತ್ತೊಂದು ಹಿರಿಮೆಯ ವಿಚಾರವಾಗಿದೆ. ವೇದಿಕೆಯ ಮಧ್ಯಭಾಗದಲ್ಲಿ ಕಂಬದ ಜೊತೆಗಿನ ಕಸರತ್ತು, ಜೊತೆಗೆ ವೇದಿಕೆಯ 2 ಭಾಗಗಳಲ್ಲೂ ಕೂಡ ರೋಪ್ ಜೊತೆಗಿನ ಕಸರತ್ತು ನಡೆಯಲಿಕ್ಕಿದೆ. ಬಸವರಾಜ್ ಮತ್ತು ಚೇತನ್ ಕುಮಾರ್ ಇವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಮಲ್ಲಕಂಬದ ಗತ್ತು ಗಮ್ಮತ್ತು ನಿಮಗೀ ಹೊತ್ತು.
ನವಯುಗ ಪದ್ಧತಿ ನವಸ್ತ್ರೀ ಪುರುಷನ ನವರಂಗ ಆಟಗಳು ಹೆಚ್ಚಾಯಿತು. ನವನವೀನ ಕೌತುಕ ಜಗವಾಯಿತು. ನವಲಾವಣಿಯೊಂದು ಬಯಲಾಯಿತು. ಕನ್ನಡ ನಾಡಿನ ಕನ್ನಡ ಜನತೆಗೆ ಕನ್ನಡ ಭಾಷೆ ಮರೆತೋಯ್ತು. ಹೊರ ಕನ್ನಡ ಕಂಗ್ಲೀಷ್ ಬೆರೆತೋಯ್ತು. ಜಂಟಲ್ಮನ್ಗಳ ಗಂಟಲ ಕತ್ತಿಗೆ ಕಾಲರ್ ಬಿಗಿದಾಯಿತು. ನಿಜ ಒಂಟೆಯ ಕತ್ತಿನ ತೆರನಾಯಿತು. ನಮ್ಮ ನೆಲದ ಕಲೆಗಳನ್ನ ಉಳಿಸುವುದರ ಜೊತೆಗೆ ನಮ್ಮ ನೆಲದ ಭಾಷೆಯನ್ನ ಉಳಿಸುವಂತಹ ಮಹತ್ತರ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಒಂದು ಕಡೆಯಲ್ಲಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿಯೋಕೆ ಮಕ್ಕಳಿಲ್ಲ ಎನ್ನುವಂತಹ ಕೊರಗು ಕಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಉಚಿತ ಶಿಕ್ಷಣವನ್ನ ಪಡೆಯೋಕೆ ಸರತಿ ಸಾಲಿನಲ್ಲಿ ನಿಂತು ಪ್ರವೇಶಾತಿ ಪರೀಕ್ಷೆಗಳನ್ನ ಬರೆದು ದಾಖಲಾತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಈ ಶೈಕ್ಷಣಿಕ ವರ್ಷಕ್ಕೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಉಚಿತ ಶಿಕ್ಷಣವನ್ನ ಪಡೆಯೋಕೆ ಪ್ರವೇಶಾತಿ ಪರೀಕ್ಷೆಯನ್ನ ಬರೆದಂತಹ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು 20,000ಕ್ಕಿಂತಲೂ ಹೆಚ್ಚು. ವೇದಿಕೆಯ ಮೇಲೆ ಮಲ್ಲಕಮ್ಮ ಮತ್ತು ರೋಪ್ ಕಸರತ್ತನ್ನು ನೋಡಿದ್ರಿ. ಈ ತಂಡದಲ್ಲಿ ಇರುವಂತಹ ಬಹುಪಾಲು ವಿದ್ಯಾರ್ಥಿಗಳು ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಎನ್ನುವಂಥದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ಇಂತಹ ವಿದ್ಯಾರ್ಥಿಗಳು ಸಾದರಪಡಿಸುತ್ತಿರುವ ಕಾರ್ಯಕ್ರಮ ಇದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ. ಬಂಧುಗಳೇ, ಮುಂದಕ್ಕೆ ಈ ವೇದಿಕೆಯ ಮೇಲೆ ನಮ್ಮ ನೆಲದ ಜನಪದೀಯ ಕಲೆಯೊಂದನ್ನು ನೋಡುವಂತಹ ಸಮಯ. ಸಾಮಾನ್ಯವಾಗಿ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಹೆಚ್ಚಾಗಿ ಕೋಡಿಂಗ್, ಡಿಕೋಡಿಂಗ್ ಈ ರೀತಿಯ ತಾಂತ್ರಿಕ ವಿಚಾರಧಾರೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡುವಂತ ವಿದ್ಯಾರ್ಥಿಗಳು. ಆದ್ರೆ ನಮ್ಮ ಆಳ್ವಾಸ್ ಇಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿಗಳು ಕೇವಲ ತಾಂತ್ರಿಕ ವಿಚಾರಧಾರೆಗಳಿಗೆ ಮಾತ್ರ ಸೀಮಿತವಾಗಿರದೆ ನಮ್ಮ ನೆಲದ ಕಲೆಯೊಂದನ್ನ ಅಭ್ಯಸಿಸಿಕೊಂಡು ಬೇರೆ ಬೇರೆ ವೇದಿಕೆಗಳ ಮೇಲೆ
ಆಳ್ವಾಸ್ ವಿದ್ಯಾಸಂಸ್ಥೆ ಎನ್ನುವಂಥದ್ದು ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳನ್ನ ಸಾಂಸ್ಕೃತಿಕವಾಗಿ ಮತ್ತು ಕ್ರೀಡಾತ್ಮಕವಾಗಿ ಬೆಳೆಸ್ತಾ ಈ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡ್ತಾ ಇರುವಂತಹ ವಿದ್ಯಾಸಂಸ್ಥೆ. ಈ ವಿದ್ಯಾಸಂಸ್ಥೆಯ ಸಾಂಸ್ಕೃತಿಕ ಸಾಧನೆಯನ್ನ ಈ ವೇದಿಕೆಯ ಮುಖಾಂತರ ತಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದೀರಿ. ಇನ್ನು ನಮ್ಮ ಸಂಸ್ಥೆಯ ಕ್ರೀಡಾ ಕ್ಷೇತ್ರದ ಸಾಧನೆಯ ಕಿರುನೋಟವನ್ನ ನಿಮ್ಮ ಮುಂದೆ ತೆರೆದಿಡಬೇಕು ಅಂತ ಹೇಳಿದ್ರೆ, ನಮ್ಮ ಆಳ್ವಾಸ್ ವಿದ್ಯಾಸಂಸ್ಥೆಯ 11 ಜನ ವಿದ್ಯಾರ್ಥಿಗಳು ಒಲಿಂಪಿಕ್ಸ್ ನ ಅಂಗಳದಲ್ಲಿ ಮಿಂಚನ್ನ ಹರಿಸುವಂತಹ ಸಾಧನೆಯನ್ನ ಮಾಡಿದ್ದಾರೆ. ಜೊತೆಗೆ 32 ಜನ ವಿದ್ಯಾರ್ಥಿಗಳು ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ನಲ್ಲಿ ಭಾಗವಹಿಸಿದ್ದಾರೆ. 26 ಜನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದ ಬೇರೆ ಬೇರೆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅದರಲ್ಲಿ 19 ಜನ ಕ್ರೀಡಾಪಟುಗಳು ಬೇರೆ ಬೇರೆ ಪದಕಗಳನ್ನ ಗೆದ್ದುಕೊಂಡಿದ್ದಾರೆ. ಇನ್ನು 5 ಜನ ವಿದ್ಯಾರ್ಥಿಗಳಿಗೆ ಏಕಲವ್ಯ ಪ್ರಶಸ್ತಿ ಬಂದ್ರೆ 21 ಜನ ವಿದ್ಯಾರ್ಥಿಗಳಿಗೆ ಕ್ರೀಡಾ ರತ್ನ ಪ್ರಶಸ್ತಿ ಒದಗಿ ಬಂದಿದೆ. ಇದರ ಜೊತೆಗೆ 12 ಜನ ವಿದ್ಯಾರ್ಥಿಗಳು ಪ್ರೋ ಕಬಡ್ಡಿಯಲ್ಲಿ ಭಾಗವಹಿಸಿದ್ದಾರೆ. 3 ಜನ ವಿದ್ಯಾರ್ಥಿಗಳು ಅಲ್ಟಿಮೇಟ್ ವಾಲಿಬಾಲ್, ಜೊತೆಗೆ 3 ಜನ ವಿದ್ಯಾರ್ಥಿಗಳು ಖೋ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಅದರ ಜೊತೆಗೆ 4 ಜನ ವಿದ್ಯಾರ್ಥಿಗಳು ಕರ್ನಾಟಕ ಪ್ರೀಮಿಯರ್ ಲೀಗ್ KPL ಕ್ರಿಕೆಟ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ. ಇದು ನಮ್ಮ ವಿದ್ಯಾಸಂಸ್ಥೆಯ ಕ್ರೀಡಾ ಸಾಧನೆಯ ಒಂದು ಕಿರುನೋಟ. ಈ ವೇದಿಕೆಯ ಮೇಲೆ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನ ತಾವೆಲ್ಲರೂ ಕೂಡ ಆಸ್ವಾದಿಸ್ತಾ ಇದ್ದೀರಿ. ಮುಂದಕ್ಕೆ ಹೊಸ ಕಾಲಕ್ಕೆ ಹೊಸ ಭಾಷೆ ಎನ್ನುವಂತೆ ಈ ವೇದಿಕೆಯ ಮೇಲೆ ಸೃಜನಾತ್ಮಕ ನೃತ್ಯ ರೂಪಕವನ್ನ ನೋಡುವಂತಹ ಸಮಯ. ಆಕರ್ಷಣೀಯ ಉಡುಗೆ ತೊಡುಗೆಗಳನ್ನ ತೊಟ್ಟುಕೊಂಡು ಉಲ್ಲಾಸ ಉತ್ಸಾಹ ಸಂಭ್ರಮದಿಂದ ಸಂಭ್ರಮಿಸುವಂತಹ ಸೃಜನಾತ್ಮಕ ನೃತ್ಯ ರೂಪಕ ಇದೀಗ ನಿಮಗಾಗಿ.
हवा से है बंधी डोरी रे झूमे गोरी चली कहाँ चोरी चोरी हवा से है बंधी डोरी रे शर्म छोड़ी थोड़ी थोड़ी नैनों की है बोले छोड़ी प्रेशर नहीं करने दे झूमे गोरी चली कहाँ चोरी चोरी हवा से है बंधी डोरी रे गलियों में भागती सोती न जागती झूठती भागती रातों में चांदनी है चांद पीछे पड़ गलियों में भागती सोती न जागती झूठती भागती रातों में चांदनी है चांद पीछे पड़ घूमे गोरी चली कहाँ चोरी चोरी हवा से है बंधी डोरी रे शर्म छोड़ी थोड़ी थोड़ी नैनों की है बोले छोड़ी प्रेशर नहीं करने दे बजने ते धड़क धड़क ढोल ताश धड़क धड़क भंडारा झिड़क झिड़क मल्हारी खड़क धड़क भड़क साली चटक मटक फटक साली दुश्मन की देखो जो फट लावली अरे बजने ते धड़क धड़क ढोल ताश धड़क धड़क भंडारा झिड़क झिड़क मल्हारी खड़क धड़क भड़क साली चटक मटक फटक साली दुश्मन की देखो जो फट लावली धीरे धीरे बड़ी चली जो थी चिंगारी छोटी चिंगारी भरी 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 है मन की अलमारी आज अलमारी हुई सतरंगी चाली सतरंगी हुई सतरंगी थी जो ये रात काली खड़क धड़क भड़क साली चटक मटक फटक साली दुश्मन की देखो जो वाट लावली
ಹವ್ಯಾಸ ಬದಲಾಯಿಸು, ಹಣೆ ಬರಹ ಬದಲಾದೀತು. ದೃಷ್ಟಿ ಬದಲಾಯಿಸು, ದೃಶ್ಯ ಬದಲಾದೀತು. ದೋಣಿ ಬದಲಾಯಿಸಬೇಕೆಂದಿಲ್ಲ, ದೋಣಿ ಬದಲಾಯಿಸಬೇಕೆಂದಿಲ್ಲ, ದಿಕ್ಕು ಬದಲಾಯಿಸಿದರೆ ಸಾಕು, ದಡ ಎದುರಾದೀತು. ನಮ್ಮ ನೆಲದ ಕಲೆಗಳನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಯೋಚನಾ ಲಹರಿ ಬದಲಾಗಲಿ ಎನ್ನುವಂತಹ ಆಶಯವನ್ನ ವ್ಯಕ್ತಪಡಿಸಿಕೊಳ್ತಾ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ಉತ್ತರ ಭಾರತದ ಶಾಸ್ತ್ರೀಯ ನೃತ್ಯ ಕಥಕ್. ಇದು ತನ್ನ ಹೆಜ್ಜೆ ಗೆಜ್ಜೆಯ ಲಯಕ್ಕೆ, ಭಾವ ಸಂಮೋಹನ ಶಕ್ತಿಗೆ ಹೆಸರಾಗಿದೆ. ಪಂಡಿತ್ ಅಶೀಂ ಬಂಧು ಭಟ್ಟಾಚಾರ್ಯ ಇವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ವರುಣ ದೇವರ ವರ್ಣನೆಯನ್ನ ಮಾಡುವಂತಹ ವರ್ಷಧಾರೆ ಕಥಕ್ ಇದೀಗ ನಿಮಗಾಗಿ.
झर 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 बारी बरसे ना दे दिन ना दे दिन ना दे दिन धा 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 झर 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 बारी बरसे ना दे दिन ना दे दिन ना दे दिन धा 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 1 2 3 4 5 6 7 8 1 2 3 4 5 6 7 धा धा दिन धा धा दिन धा दिन धा धा दिन धा धा दिन धा दिन धा धा दिन धा धा दिन धा दिन ना धा 1 2 3 4 5 6 7 1 2 3 4 5 6 7 धा धा दिन धा धा दिन धा दिन धा धा दिन धा धा दिन धा दिन धा धा दिन धा धा दिन धा दिन ना धा 1 2 3 4 5 6 7 1 2 3 4 5 6 7 धा धा दिन धा धा दिन धा दिन धा धा दिन धा धा दिन धा दिन धा धा दिन धा धा दिन धा दिन ना धा मिलन रुत आई मिलन रुत आई मिलन रुत आई फूल फूल नेली अंगड़ाई फूल फूल नेली अंगड़ाई कली कली मुस्काई मिलन रुत आई मिलन रुत आई मिलन रुत आई
ಆತ್ಮೀಯರೇ, ಇಲ್ಲಿಯವರೆಗೂ ಕೂಡ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ. ಈ ಒಂದು ಸುಂದರ ಕಾರ್ಯಕ್ರಮ ಈ ವೇದಿಕೆ ಮೇಲೆ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ಕೇಶವ್ ಸರ್ ಮತ್ತು ಶೇಷಪ್ಪರೈ ಸರ್. ಇವರಿಗೆ ಆಳ್ವಾಸ್ ವಿದ್ಯಾಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಇಂತಹದೊಂದು ಸುಂದರವಾದಂತಹ ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತಹ ರಾಮಕುಂಜೇಶ್ವರ ವಿದ್ಯಾಲಯದ ಆಡಳಿತ ಮಂಡಳಿಗೆ ಎಲ್ಲರಿಗೂ ಕೂಡ, ಈ ಕಬಡ್ಡಿ ಪಂದ್ಯಾಟದ ಆಯೋಜಕರಿಗೂ ಕೂಡ ಆಳ್ವಾಸ್ ವಿದ್ಯಾಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ಆಳ್ವಾಸ್ ಸಾಂಸ್ಕೃತಿಕ ಕಾರ್ಯಕ್ರಮದ ರೂವಾರಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಮೋಹನ್ ಆಳ್ವಾಸ್ ಸರ್ ಇವರಿಗೂ ಕೂಡ ಕೃತಜ್ಞತೆಗಳನ್ನ ಅರ್ಪಿಸಿಕೊಳ್ತಾ ವೈಭವದ ಕಾರ್ಯಕ್ರಮವನ್ನ ಕಣ್ತುಂಬಿಕೊಂಡಂತಹ ಸಜ್ಜನ ಪ್ರೇಕ್ಷಕ ವೃಂದಕ್ಕೂ ವಂದನೆ, ಅಭಿವಂದನೆ, ಶುಭರಾತ್ರಿ. ಆತ್ಮೀಯ ಕಲಾಭಿಮಾನಿಗಳೇ, ಸುಮಾರು 2 ಗಂಟೆ 15 ನಿಮಿಷದ ಈ ಕಾರ್ಯಕ್ರಮ, ಇದು ಪದಗಳಿಂದ ವರ್ಣಿಸಲಿಕ್ಕೆ ಸಾಧ್ಯವಾಗದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಈ ವೇದಿಕೆಯಲ್ಲಿ ನೀಡಿದ್ದಕ್ಕಾಗಿ ಆಳ್ವಾಸ್ ವಿದ್ಯಾಸಂಸ್ಥೆಗೆ ನಾವು ಪುಟ್ಟ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಪದ್ಮನಾಭ ಸರ್ ವೇದಿಕೆಗೆ ಬರಬೇಕು. ನಾವು ನೀಡುವಂತಹ ಪುಟ್ಟ ಸ್ಮರಣಿಕೆಯನ್ನು ತಾವು ಸ್ವೀಕರಿಸಬೇಕು. ಶ್ರೀಯುತ ಶೇಷಪ್ರೈ ಸರ್ ಮತ್ತು ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ರಾಧಾಕೃಷ್ಣ ಸರ್ ಮತ್ತು SRK ಲ್ಯಾಡರ್ಸ್ನ ಮಾಲಕರಾದಂಥ ಕೇಶವ ಅಮೈ ಕಲಾಯಿಗುತ್ ಅವರು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆತ್ಮೀಯರೇ, ಈ ಕಾರ್ಯಕ್ರಮವನ್ನು ಕಳೆದ ವರ್ಷ ನಡೆದಂಥ SRK ರಜತ ಸಂಭ್ರಮ ಕಾರ್ಯಕ್ರಮದಲ್ಲಿ ಆಯೋಜಿಸಬೇಕು ಅಂತ ಯೋಚನೆ ಇತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ನಮಗೆ ಆ ಕಾರ್ಯಕ್ರಮ ಸಿಕ್ಕಿರಲಿಲ್ಲ. ಅದು ಇವತ್ತು ಕೈಗೂಡಿದೆ. ತಾವೆಲ್ಲರೂ ಕೂಡ ಇದಕ್ಕೆ ಸಾಕ್ಷಿಗಳಾಗಿದ್ದೀರಿ. ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಕೃತಜ್ಞತೆಯನ್ನು ಸಲ್ಲಿಸ್ತಾ, ನಾಳೆ ಬೆಳಗ್ಗೆ 9 ಗಂಟೆಯಿಂದ ಕಬಡ್ಡಿ ಉಪಾಂತ್ಯ ಪಂದ್ಯಗಳು ಮತ್ತು ಫೈನಲ್ ಪಂದ್ಯಗಳು, ಆ ಬಳಿಕ ಸಮಾರೋಪ ಸಮಾರಂಭ, 4 ಗಂಟೆಯಿಂದ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ, ಎಲ್ಲರೂ ಕೂಡ ಮತ್ತೊಮ್ಮೆ ಎಲ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ವಂದನೆಗಳು.